ಬಾಹ್ಯಾಕಾಶದಲ್ಲಿ ಜಗತ್ತಿನ ದುಬಾರಿ ಕಣ್ಣು ನಿಸಾರ್ 745 ಕಿಲೋಮೀಟರ್ ಎತ್ತರದಲ್ಲಿ ಈಗ ನಮ್ಮನ್ನ ನೋಡ್ತಿದೆ. ಆದ್ರೆ ಬಾನು ಕಸದ ಬುಟ್ಟಿಯಾಗಿದೆ. ಬಾಹ್ಯಾಕಾಶದಲ್ಲಿ ಹಾಳಾದ 6,000ದಷ್ಟು ಉಪಗ್ರಹಗಳು ಇವೆ. ಅವು ಗಗನವನ್ನ ಕಸದ ಬುಟ್ಟಿ ಮಾಡಿವೆ. ಬಾಹ್ಯಾಕಾಶದಲ್ಲಿ ಹಾಳಾದ ಉಪಗ್ರಹ ಗಗನನಾಭಿಗಳನ್ನು ಗುದ್ದಿ ಪುಡಿ ಗ್ರಹ ಆಗಿಸುವ ಮತ್ತು ಕ್ಷುದ್ರ ಗ್ರಹಗಳನ್ನು ಹಿಂತಿರುಗಿಸುವ ತಂತ್ರಜ್ಞಾನದಲ್ಲಿ ನಾಸಾ ಗೆದ್ದಿತು. ಕ್ಯಾಸಿನಿ ಗಗನನೌಕೆಯು ತನ್ನ ಕಾರ್ಯವನ್ನು 2017ರ ಸೆಪ್ಟೆಂಬರ್ನಲ್ಲಿ ಮುಗಿಸಿತ್ತು. ಅದನ್ನು ಶನಿಯು ಹೊರವಲಯದಲ್ಲಿ ಪುಡಿ ಮಾಡಿ 2 ವರ್ಷಗಳ ಹಿಂದೆ ಪುಡಿ ಗ್ರಹದಲ್ಲಿ ಸೇರಿಸಲಾಯಿತು. ಅಲ್ಲಿ ನಾಶ ಮಾಡುವ ಮೂಲಕ ಆ ಗಗನನೌಕೆಯಲ್ಲಿ ಇದ್ದ ನೆಲೆಯು ಸೂಕ್ಷ್ಮಾಣು ಜೀವಿಗಳನ್ನು ದೂರವೇ ಉಳಿಸಲಾಯಿತು. ನಾಸಾ ಡಿಡಿಮಸ್ ಮೂಲಕ ಭೂಮಿಗೆ ಗುದ್ದಲು ಬರುವ ಕ್ಷುದ್ರ ಗ್ರಹಗಳನ್ನು ಹಿಂತಿರುಗಿಸುವ ತಂತ್ರಜ್ಞಾನವನ್ನು ಸಾಧಿಸಿದೆ. 2022 E35 ಎಂಬ ಕ್ಷುದ್ರ ಗ್ರಹವು ನಾರ್ವೆ ಕಡಲಿನ ವಾತಾವರಣದ ಮೇಲೆ ಪ್ರವೇಶಿಸಿತ್ತು. ಅದನ್ನು ದೂಡಲಾಯಿತು. ಕ್ಷುದ್ರ ಗ್ರಹ ಎಂದರೆ ಸಣ್ಣ ಇಲ್ಲವೇ ಪುಡಿ ಗ್ರಹಗಳು. ನಾಸಾ ಕಣ್ಣಿಟ್ಟಿದೆ, ಆದರೆ ಹಣದ ಕಾರಣಕ್ಕೆ ಕಸ ಹಾಕಿಯೇ ಬಿಟ್ಟಿದೆ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.